ನಾನಿಲ್ಲಿ ರಾತ್ರಿ ಊಟಕ್ಕೆ ಹುರುಳಿಕಾಳು ಪಲ್ಯ ಮತ್ತು ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ. ಅದ್ರ ಜೊತೆ ಸ್ವಲ್ಪ ಅನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ಸಾಯಂಕಾಲದ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಚಪಾತಿ ಮಾಡ್ಬೇಕಂತ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನಾನು ನೋಡಿ ಹೇಗೆ ಕಲಿಸ್ತಾ ಇದ್ದೀನಿ. ಹಾಗೆ ಕಾಳನ್ನು ಕುದೀತಾ ಇದೆ. ಇವಾಗ ಕುದಿಯೋಕ್ಕೆ ಇಟ್ಟಿದ್ದೆ, ಕುದೀತಾ ಇದೆ. ಚಪಾತಿ ಹಿಟ್ಟು ನಾದಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ತಾ ಇದ್ದೀನಿ. ನಾನು ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಒಣಗಲ್ಲ ಅಂತ, ಚೆನ್ನಾಗಿ ನೆನೆಯುತ್ತೆ ಅಂತ ಎಣ್ಣೆ ಹಚ್ಚಿದ್ದೆ ನಾನು ಇವಾಗ. ಅದು ಯಾವ ಚಪಾತಿ ಮಾಡಿ ಲಟ್ಟಿಸಿ ಇಟ್ಟಿದ್ದೆ. ಈಗ ಆಲ್ರೆಡಿ ಕಾಳನ್ನು ಕುದ್ದಿದ್ದಾವೆ. ಈಗ ಹಂಚನ್ನು ಇಟ್ಟಿದ್ದೀನಿ ನೋಡಿ. ಚಪಾತಿ ಬೇಯಿಸಿಬಿಟ್ಟು ಕಾಳು ಚಪಾತಿನೇ ಹಾಕ್ತೀನಿ. ಅದಕ್ಕಾಗಿ ನಾನು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಹುರುಳಿಕಾಳಿಗೆ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ಆಲ್ರೆಡಿ ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಗ್ಗರಣೆ ಹಾಕಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಸ್ವಲ್ಪ. ನನ್ನ ಮಗಳು ಇನ್ನೂ ಮಲಗಿದ್ಲು. ಅದಕ್ಕೆ ಬೇಗ ಕೆಲಸ ಮಾಡ್ಬೇಕಂತ ನಾನು ಎದ್ದು ಬಂದೆ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇವಾಗ ನಾನು ಬಕೆಟ್ ಹೊರಗೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ನೀರು ಹಾಕ್ತೀನಿ ಅದ್ರಾಗ. ನಾನು ರಾತ್ರಿ ಎಲ್ಲ ಒಳಗೆ ಇಟ್ಕೊಂಡು ಮಲಗಿರ್ತೀನಿ. ಅದಕ್ಕೆ ಇವಾಗ ಹೊರಗೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ನೀರು ಹಾಕ್ತೀನಿ ಅದರಲ್ಲಿ. ನನ್ನ ಮಗಳು ಎದ್ಲು ನೋಡಿ, ಎಷ್ಟು ಚೆನ್ನಾಗಿ ಮೈ ಮಾಡ್ತಿದ್ರೆ. ಇವಾಗ ಎದ್ಲು, ಅದಕ್ಕೆ ಕೂತಿದ್ದಾಳೆ. ಇಲ್ಲಾಂದರೆ ಮನೆ ತುಂಬ ಎಲ್ಲ ಓಡಾಡ್ತಿದ್ಲು ಅವಳು. ಎದ್ಲು ನೋಡಿ, ಓಡಾಡಕ್ಕೆ ರೆಡಿ ಆದ್ಲು. ಜೈಶಾ ಹಬ್ಬ ಹೇಗೆ ಬರ್ಕತಿ ತಮ್ಮ ಹಿಂಗ ಇಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಭರ್ತಾ ಮಾಡ್ತಾ ಇದ್ದೀನಿ ನಾನು ಇವತ್ತು. ಇನ್ಮೇಲೆ ಬದನೆಕಾಯಿ ಎಲ್ಲ ಬೆಂದಿದೆ, ಕೆಂಡದಲ್ಲಿ ಹಾಕಿ ಸುಟ್ಟಿದ್ದೆ ನಾನು. ಅವೆಲ್ಲ ಬೆಂದಿದೆ. ಇವಾಗ ಬನ್ನಿ ಬದನೆಕಾಯಿ ಭರ್ತಾ ರೆಡಿ ಮಾಡೋಣ.
ಬದನೆಕಾಯಿದ ಮೇಲೆ ಸಿಪ್ಪೆ ತೆಗೆದು ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಖಾರ ಮತ್ತು ಕೊತ್ತಂಬರಿ, ಕರಿಬೇವು ಇದ್ದರೆ ಹಾಕಿ. ನನ್ನ ಕಡೆ ಇಲ್ಲ, ಅದಕ್ಕೆ ಹಾಕಿಲ್ಲ ನಾನು. ಉಪ್ಪು ಹಾಕಿ ಇವಾಗ ರುಬ್ಬಿಡ್ತೀನಿ ನಾನು. ನಾವು ಅಮೆಝಾನಲ್ಲಿ ಸ್ಲಿಪ್ಪರ್ ತರಿಸಿದ್ವಿ, ನೋಡೋಕೆ ಚೆನ್ನಾಗಿದ್ದು, ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ಸ್ಪಾರ್ಕ್ ಕಂಪ್ನಿದು ಸ್ಲಿಪ್ಪರ್, ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಹಾಕೊಂಡ್ರೆ ಸಾಫ್ಟ್ ಅನಿಸುತ್ತೆ ಕಾಲಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.